ಗ್ರಾಮದೊಳಕ ಮತ್ತೆ ನಮ್ಮ DVRP ನಮ್ಮ ಸೋರಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಒಂದು ಡಿಶ್ ಅಂತೂ ರೆಡಿಯಾಗಿದೆ. ಇನ್ನೊಂದು ಡಿಶ್ ಏನು ಅಂತ ಕೇಳುವ. ಎಸ್ ಮ್ಯಾಮ್, ಈಗ ಒಂದು ಅಂತೂ ಏನು ಹೇಳಿದ್ರಿ, ಪತ್ತ ಕಾಯಿಸು ಅಂತೂ ರೆಡಿಯಾಗಿದೆ. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಈಗ ಚಕ್ಕುಲಿ ಮಾಡ್ತೇವೆ ಅಂತ ಹೇಳಿದ್ರಲ್ಲ ನೀವು. ಓಕೆ, ಅಂದರೆ ಯಾವುದರಿಂದ ಚಕ್ಕುಲಿ ಮಾಡ್ತಿದ್ದೀರಾ? ಇದು ನಾವು ಸಿಂಪಲ್ ಆಗಿ ಅಂದ್ರೆ ಯಾವಾಗಲೂ ನಾನು ಇದನ್ನ ಯಾಕೆ ಚೂಸ್ ಮಾಡಿದ್ರೆ ಎಲ್ಲರೂ ಹೇಳಿದ್ರು ಚಕ್ಕುಲಿ ಮಾಡೋದಂದ್ರೆ ದೊಡ್ಡ ಕೆಲಸ, ನಮ್ಮಿಂದ ಆಗೋದಿಲ್ಲ, ನಾವು ಅಂಗಡಿಯಿಂದವೇ ತರುದು ಅಂತೆಲ್ಲ. ಎಣ್ಣೆ ಹತ್ರ ಎಲ್ಲ ಕೂರ್ಲಿಕ್ಕೆ ಬಿಸಿ ಬೇಡ, ಅಥವಾ ಎಣ್ಣೆ ಜಾಸ್ತಿ ಇದೆಲ್ಲ ಏನೂ ಇಲ್ಲ. ಇದ್ರಲ್ಲಿ ಎಣ್ಣೆ ಕನ್ಸಂಪ್ಷನ್ ಕೂಡ ತುಂಬಾ ಕಡಿಮೆ. ಮತ್ತೆ ನಿಮ್ಗೆ ಚಕ್ಕುಲಿ ಸಪೋಸ್ ಅದು ಸುತ್ತಲೂ ಬರದಿದ್ರು ಕೂಡ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ಹಾಗಾಗಿ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರು, ಇಲ್ಲ ನೀನ್ ಚಕ್ಕುಲಿ ಒಂದು ಮಾಡು, ನಮಗೂ ಕಲ್ತಾಗೆ ಆಗ್ತದೆ ಅಂತ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡುವಲ್ಲ. ಈಗ ನೀವು ಅಕ್ಕಿಯಿಂದ ಮಾಡ್ತಿದ್ದೀರಲ್ಲ? ಹೌದು, ಏನು ಬೇಕು? ಬೆಳ್ತಿಗೆ ಅಕ್ಕಿಯನ್ನು ಒಂದು 2 ಗಂಟೆ ನೆನೆಸಿದ್ರು ಸಾಕು ನಾವು. ಮತ್ತೆ ಅದು 1 ಕಪ್ ತಗೊಂಡ್ರೆ ಉದ್ದಿನ ಬೇಳೆ ಅರ್ಧ ಕಪ್ಪನ್ನು ಹುರಿದು ಬಿಡಬೇಕು. ನಾನು ಇದನ್ನು ಕೂಡ ಏನು ಮಾಡ್ತಾರೆ, ನನಗೆ ಸ್ವಲ್ಪ ಟೈಮ್ ಸೇವ್ ಆಗಬೇಕು. ಯಾಕಂದ್ರೆ ನನ್ನ ಆರ್ಟಿಸ್ಟ್, ಇವಾಗ ನಮಗೆ ತುಂಬಾ ಟೈಮ್ ಕಿಚನಲ್ಲಿ ಸ್ಪೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವಾಗ ಏನು ಮಾಡ್ತೇನೆ, ನಾನು ಟೀ ಮಾಡುವಾಗಲೂ ಅಥವಾ ದೋಸೆ ಏನೋ ಮಾಡ್ಕೊಂಡಿರೋ ಒಂದು ಗ್ಯಾಸ್ ಖಾಲಿ ಇದ್ರೆ ನನ್ನ ಚಕ್ಕುಲಿ ನಾಳೆನೋ ನಾಡ್ದೋ ಮಾಡಬೇಕು ಅಂತ ಎಣಿಸುವಾಗಲೇ ಏನ್ ಮಾಡ್ತಾರೆ, ಉದ್ದಿನ ಬೇಳೆ ಹುರಿದು ತೆಗೆದು ಇಟ್ಬಿಡ್ತೇನೆ. ಕುರ್ಸೋತಿದ್ದಾಗ ಅದು ತಣ್ಣಗಾದ್ಮೇಲೆ ಪೌಡರ್ ಮಾಡಿ ಇಟ್ಕೊಳ್ತೇನೆ. ವೆರಿ ಬೇಸಿಕ್, ಅಂದ್ರೆ ಸಿಂಪಲ್ ಟೆಕ್ನಿಕ್. ನಿಮ್ಗೆ ಕೆಲಸವನ್ನು ಕಷ್ಟ ಅಂತಲ್ಲ, ಇಷ್ಟಪಟ್ಟು ಮಾಡಿದಾಗ ಟೈಮ್ ಖಂಡಿತ ಸಿಗುತ್ತೆ. ಈಗ ನೀವು ಕೂಡ ಹೇಳಿದ್ರೆ ಟೈಮ್ ಸೇವ್ ಮಾಡಬೇಕು ಅಂತ. ನಾವು ಮಾತಾಡ್ತಾನೆ ರೆಡಿ ಮಾಡುವಲ್ಲ. ಹಾಗಾದ್ರೆ ಏನು ಬೇಕು ಫಸ್ಟಿಗೆ? ಫಸ್ಟಿಗೆ ಮಿಕ್ಸ್ ಬೇಕಾ? ಮಿಕ್ಸಿ ಜಾರ್ ಬೇಕಲ್ಲ? ಇದೀಗ 1 ಕಪ್ ನೆನೆಸಿಟ್ಟದು ಅಕ್ಕಿ ಹಾಕ್ತಾ ಇದ್ದೇನೆ ನಾನು. ಇದನ್ನು ಉಪ್ಪು ರುಚಿಗೆ ತಕ್ಕಂತೆ ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಮತ್ತೆ ನಿಮ್ಗೆ 1 ಹ್ಯಾಂಡ್ಫುಲ್, ಇದೆಲ್ಲ ಜಸ್ಟ್ ಅಂದಾಜಿಗೆ, ಜಾಸ್ತಿ ಅಂತೇನಿಲ್ಲ. 1 ಹ್ಯಾಂಡ್ಫುಲ್ ಹಾಕುವಂಥದ್ದು. ತೆಂಗಿನಕಾಯಿ ಸ್ವಲ್ಪ ನೀರು ಹಾಕಿ ಕಡಿಬೇಕು ಇದಕ್ಕೆ. ಸಾಕಲ್ಲ? ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಅಷ್ಟು ತೆಳು ಬೇಕಾಗುತ್ತಾ? 1 ಕಪ್ಪು ಅಕ್ಕಿ ಇತ್ತಲ್ಲ, ಅದನ್ನು ನಾವು ಕಡ್ದಿದ್ದೇವೆ ತೆಂಗಿನಕಾಯಿ ಹೊತ್ತಿಗೆ. ಈಗ ಉದ್ದಿನ ಬೇಳೆ ಅರ್ಧ ಕಪ್ಪನ್ನು ನಾವು ಸ್ವಲ್ಪ ಚೆನ್ನಾಗಿ ಹುರಿದು, ಕಪ್ಪೆಲ್ಲ ಆಗುವಷ್ಟು ಹುರಿಬೇಕಂತೇನಿಲ್ಲ, ತಣ್ಣಗಾದ್ಮೇಲೆ ಪೌಡರ್ ಮಾಡಿಡ್ಬೇಕು. ಈಗ ಇದನ್ನು ಪೌಡರ್ ಅನ್ನು ನಾವು ಮಿಕ್ಸ್ ಮಾಡ್ತಾ ಇದ್ದೇವೆ. ಇದು ಉದ್ದಿನ ಬೇಳೆ ಪೌಡರ್ ಅಲ್ಲ? ಉದ್ದಿನ ಬೇಳೆ ಹುರಿದ ಉದ್ದಿನ ಬೇಳೆದು ಪೌಡರ್. ಹಾಗೆ 1 ಕಪ್ಪಿನಷ್ಟು? ಹೌದು, 1 ಕಪ್ಪಿನಷ್ಟು ನಿಮಗೆ ಬೇಕಾಗ್ತದೆ. ಓಕೆ, ಇಷ್ಟು ಆಗುವಾಗಲೇ ನಾನು ಈಗ ಇದು ಆ್ಯಕ್ಚುಲಿ ನೀವು ಜೀರಿಗೆ ಕೂಡ ಯೂಸ್ ಮಾಡ್ಬೋದು. ಬಟ್ ಜೀರಿಗೆ ಅಂದರೆ ನಾವು ಡೈಲಿ ಮನೇಲಿ ಹೇಗೂ ಪದಾರ್ಥ ಪಲ್ಯ ಏನು ಮಾಡಿದ್ರು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೇವೆ. ನಾನು ಅದಕ್ಕಿಂತ ಎಳ್ಳನ್ನು ಚೂಸ್ ಮಾಡ್ತಾ ಇದ್ದೇನೆ. ಅಂದರೆ ಕಾಂಬಿನೇಷನ್ ಕೂಡ ಒಂಥರ ಚಂದ ಕಾಣ್ತದೆ. ಎಳ್ಳನ್ನು ಆ್ಯಕ್ಚುಲಿ ಹುರಿದಿದ್ರ ಅಂತಲ್ಲ? ಇಲ್ಲ, ಇದು ಎಳ್ಳು ಹುರಿಲಿಲ್ಲ ನಾನು. ಹಾಗೆ ಇಲ್ಲ, ಹಾಗೆ ಪರಿಮಳ ಅಂತೂ ಗಮ್ಮ ಬರ್ತದೆ. ಇಲ್ಲ, ಇದು ಪರಿಮಳ ಒಳ್ಳೇದಿದೆ ಆ್ಯಕ್ಚುಲಿ. ಓಕೆ, ಎಳ್ಳು ಹಾಕಿದ್ರೆ ನೋಡಲು ಅದು ಒಂಥರ ಒಂದು ಟ್ರೆಡಿಷನಲ್ ಲುಕ್ ಬರ್ತದೆ ನಿಮಗೆ, ಮತ್ತೆ ಆರೋಗ್ಯಕ್ಕೂ ಕೂಡ ಎಳ್ಳು ಒಳ್ಳೇದಲ್ವಾ. ಆಮೇಲೆ ನಾನು ಇದು ಬೆಣ್ಣೆ ಕೂಡ ಹಾಕೊಳ್ತೇನೆ. ನಿಮ್ಗೆ ಸಪೋಸ್ ಈ ಬೆಣ್ಣೆ ಇಲ್ಲ ಅಂದ್ರೆ ನೀವು ತೆಂಗಿನಕಾಯಿ ಇನ್ನೂ 1 ಮುಷ್ಟಿ ಹಾಕೊಂಡ್ರೆ, 2 ಮುಷ್ಟಿ ಹಾಕೊಂಡ್ರೆ ನಿಮ್ಗೆ ಬೆಣ್ಣೆ ಕೂಡ ಬೇಡ. ಬಟ್ ಕೆಲವರು ಪ್ರಿಫರ್ ಮಾಡ್ತಾರೆ, ಸ್ವಲ್ಪ ಗಟ್ಟಿ ಆಗ್ತದೋ ಏನಂತ ಹೇಳ್ಕೊಂಡು, ಅವಾಗ ನಾನು ಈ ತರ ಬೆಣ್ಣೆ ಯೂಸ್ ಮಾಡ್ತೇನೆ. ನಿಮ್ದು ಅದು ರೆಡಿ ಆಗ್ತಿರುವಾಗ ಆಯಿಲನ್ನು ಬಿಸಿಗೆ ಎಲ್ಲ ಹಾಕೋದಲ್ಲ? ನಾವು ಇದರಲ್ಲಿ ತೆಂಗಿನಕಾಯಿಯನ್ನೇ ಬಳಸೋದ್ರಿಂದ ನೀವು ಕಾಯಿಸುವಾಗಲೂ ತೆಂಗಿನ ಎಣ್ಣೆನೇ ಬೆಸ್ಟ್ ಆಕ್ಚುಲಿ. ಅದೆಲ್ಲ ಒಂದು ಸ್ಮಾಲ್ ಟ್ರಿಕ್. ಅಂದ್ರೆ ನೀವು ಇಲ್ಲಿ ಮಾಡಿ ಆಯಿಲ್ ಯೂಸ್ ಮಾಡೋದು ಅಥವಾ ಇನ್ನೊಂದು ಯಾವುದೋ ಆಯಿಲ್ ಅನ್ನು ಯೂಸ್ ಮಾಡೋದಲ್ಲ, ತೆಂಗಿನಕಾಯಿ ಹಾಕೋದ್ರಿಂದ ನೀವು ತೆಂಗಿನ ಬಳಸಿದ್ರೆ ಅದು ತೆಂಗಿನ ಎಣ್ಣೆ ಏನುಂಟು, ಆಯಿಲ್ ಉಂಟಲ್ಲ, ಚೆನ್ನಾಗಿರುತ್ತಲ್ಲ, ಅದು ಪರಿಮಳವೇ ಬೇರೆ ಬರ್ತದೆ. ಚೆನ್ನಾಗಿರುತ್ತೆ. ಹೌದು, ಟೇಸ್ಟ್ ಆಫ್ ಸೌತ್ ಇಂಡಿಯಾ. ಹೌದು. ಓಕೆ, ನಾವು ಬೆಣ್ಣೆಯನ್ನ ಮೇಲ್ಗಡೆ ಹೌದು, ಸ್ವಲ್ಪ ನಿಮಗೆ ಕ್ರಂಚಿ, ಇದರ ಸಾಫ್ಟ್ನೆಸ್ ಬರ್ತದೆ. ಈಗ ಕೆಲವೊಮ್ಮೆ ತುಂಬಾ ಹಾರ್ಡ್ ಆಗ್ತದೆ, ಅದಕ್ಕೋಸ್ಕರ ಬೆಣ್ಣೆ ಹಾಕೋಣ. ಮತ್ತೆ ಈ ತರ ಹದ ಮಾಡ್ಲಿಕ್ಕೆ ಕೂಡ ಚೆನ್ನಾಗಿ. ಹೌದು. ಆಲ್ಮೋಸ್ಟ್ ಆಯಿಲ್ ಅಂತೂ ಬಿಸಿ ಆಗ್ತಾ ಉಂಟು. ಸ್ವಲ್ಪ ಸ್ಲೋ ಇಡ್ಲಾ? ಸ್ಲೋ ಇಡಿ.
ನೀವು ಚಕ್ಕುಲಿಗೆ ಈಗ ರೆಡಿ ಮಾಡಿ ಅದರ ಅಂದ್ರೆ ಯೂಶ್ವಲಿ ಏನಂದ್ರೆ ನಾವು ಚಕ್ಕುಲಿದು ಇದು ಹಿಟ್ಟು ಕಲಸಿದ ಮೇಲೆ ಒಂದು ಅರ್ಧ ಗಂಟೆ ಗ್ಯಾಪ್ ಇಟ್ರೆ ತುಂಬಾ ಚಕ್ಕುಲಿ ಒಳ್ಳೆ ಚೆನ್ನಾಗಿ ಬರ್ತದೆ. ಬನ್ಸ್ ಎಲ್ಲ ಮಾಡುವಾಗ ನೋಡಿ ಹೇಗೆ. ಹೌದು, ಅಂದ್ರೆ ಅದು ಬೈಂಡಿಂಗ್ ಇರ್ತದಲ್ವಾ, ಅದೆಲ್ಲ ಕರೆಕ್ಟ್ ಆಗ್ಬೇಕಾದ್ರೆ ಒಂದು ಅರ್ಧ ಗಂಟೆ ಆದ್ರೂ ಬೇಕಾಗ್ತದೆ. ನಾನೀಗ ಈ ಚಕ್ಕುಲಿ ಹೆಚ್ಚಿಗೆ ಎಣ್ಣೆ ಹಚ್ಚಿಕೊಂಡಿದ್ದೇನೆ, ಎಣ್ಣೆ ತೆಂಗಿನ ಎಣ್ಣೆನೆ ಹಚ್ಕೊಂಡಿದ್ದೇನೆ. ಹಚ್ಚಿ ಈಗ ಜಸ್ಟ್ ಈ ತರ 3 ಇಲ್ಲಿ ಶುರು ಮಾಡಿದಾನಲ್ಲ ಅಲ್ಲೇ ಇಲ್ಲಿ ಎಂಡ್ ಬಂದ್ರೆ ಅದೊಂದು ಲುಕ್. ನೀವು ಈ ತರ ರೆಡಿ ಮಾಡಿ ಆಮೇಲೆ ಹಾಕೊಳ್ಳೋದಾ? ಹೌದು, ಈಗ ಡೈರೆಕ್ಟ್ ಆಯಿಲ್ಗೆ ಇಲ್ಲ. ಅದು ನಿಮ್ಗೆ ಕಟ್ ಮಾಡುದಾದ್ರೆ ತುಂಬಾ ಉದ್ದಾಸಿನ ಆದ್ರೆ ಅಥವಾ ನಿಮ್ದು ಇನ್ನು ಹಿಟ್ಟು ಮಿಕ್ಸಿಂಗ್ ಎಲ್ಲ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಆ ತರ ಮಾಡಬಹುದು. ಇದು ಚಕ್ಕುಲಿ ಆಕ್ಚುಲಿ ನೋಡಿ ಮ್ಯಾಮ್, ಇದೆಲ್ಲ ನಾವು ಸೇಮ್ ನಾವು ಹೇಗೆ ಅಂಗಡಿಯಿಂದೆಲ್ಲ ತಗೊಳ್ತೇವಲ್ಲ ಅದೇ ಡಿಸೈನಿಗೆ ಬಂದಿದೆಯಲ್ಲ. ಬಟ್ ಇದರಲ್ಲಿ ನಿಮಗೆ ಸ್ಪೆಷಲಿ ನಾವು ಈ ತರ ಕಡ್ದು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಿಮ್ಗೆ ಎಣ್ಣೆ ಕನ್ಸಂಪ್ಷನ್ ತುಂಬಾ ಕಡಿಮೆ ಆಗ್ತದೆ, ಮತ್ತೆ ಹೆಲ್ದಿ ಕೂಡ ಅಲ್ಲ, ಮನೆಯಲ್ಲೇ ನಾವು ಮಾಡಿರುವಂತದ್ದು ಅಂತ. ಎಸ್ ಮ್ಯಾಮ್, ನೀವು ಮನೇಲಿ ಅಂತ ಹೇಳುವಾಗ ಎಷ್ಟು ಜನ ಇದ್ದಾರೆ ಮನೆಯಲ್ಲೆಲ್ಲ? ನಾವು ಮನೇಲಿ 3 ಜನ. ಮಗಳು ಡೆಂಟಲ್ MDS ಮಾಡ್ತಾ ಇದ್ದಾಳೆ, ಹಸ್ಬೆಂಡ್. ಚಿಕ್ಕ ಸಂಸಾರ. ಬಟ್ ಆದ್ರೆ ನಮ್ಮಲ್ಲಿ ಯಾವಾಗಲೂ ನೆಂಟರು ತಪ್ಪುದಿಲ್ಲ, ಫ್ರೆಂಡ್ಸ್ ರಿಲೇಟಿವ್ಸ್ ಅಂತ ಹೇಳ್ಕೊಂಡು ಎಲ್ಲರೂ ಇರ್ತಾರೆ. ಹಾಗಾಗಿ ಅವಾಗ ನನಗೆ ಯಾರಾದ್ರೂ ಬಂದ್ರೆ ಮನೆಗೆ ಬಂದ್ರೆ ಹಾಗೆ ಹೋಗ್ಬಾರ್ದು ಅಂತ ನನ್ಗೆ ಒಂದು ಏನಾದ್ರೂ ಒಂದು ಮಾಡ್ಬೇಕು ಅಂತ. ಸೊ ಹಾಗಾಗಿ ಚಕ್ಕುಲಿ ಸಾಧಾರಣ ಯಾವಾಗ್ಲೂ ಯಾಕಂದ್ರೆ ಅಂಗಡಿದು ತಂದಿಟ್ರೆ ಈಗ ಯಾರು ಮುಟ್ಟುದಿಲ್ಲ, ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಇರ್ತಾರಲ್ಲ. ಯಜಮಾನ್ರೆಲ್ಲ ನಿಮಗೆ ಹೆಲ್ಪ್ ಮಾಡೋದೆಲ್ಲ ಉಂಟಾ ಅಡಿಗೆಗೆ? ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ, ಅವ್ರು ತುಂಬಾ ಸಪೋರ್ಟಿವ್ ಆಕ್ಚುಲಿ. ನನಗೆ ಅನಿಸ್ತಾ ಉಂಟು ಅವರೇ ಜಾಸ್ತಿ ಅಡುಗೆ ಮಾಡೋದು ಅಂತ ಕಾಣ್ತಾ ಉಂಟು. ಹಾಗೇನಲ್ಲ, ಬಟ್ ಅವ್ರು ಅಟ್ಲೀಸ್ಟ್ ಗೈಡ್ ಮಾಡ್ತಾರೆ. ನೀನು ಯಾರಾದ್ರೂ ನೆಂಟರು ಬಂದ್ರೆ ಏನ್ ಮಾಡ್ತಿ, ಚಕ್ಕುಲಿ ಮಾಡಿದ್ಯಾ, ಅದು ಮಾಡಿದ್ಯಾ, ಅಟ್ಲೀಸ್ಟ್ ನಮ್ಗೆ ಅಷ್ಟು ಸಪೋರ್ಟ್ ಚೆನ್ನಾಗಿರುತ್ತಲ್ಲ. ಮತ್ತೆ ಎಲ್ಲ ಹಬ್ಬ ಹರಿದಿನ ಬಂದಾಗ ಈ ತರದ್ದು ಒಟ್ಟಿಗೆ ಅಡುಗೆಗೆ ಸೇರಿದ್ರೆ ಬೇಗ ಅಡುಗೆ ಕೂಡ ಆಗ್ತದೆ. ಹಾಗಾಗಿ ಮನೆಯವರು ಕೂಡ ಅಡುಗೆಗೆ ಜಾಯ್ನ್ ಆದರೆ ಹೆಣ್ಮಕ್ಳಿಗೆ ಅದೊಂದು ಖುಷಿ ಅಲ್ಲ. ಖುಷಿ. ಈ ಥರ ಇಷ್ಟು ಕಾಯಬೇಕು ಎಣ್ಣೆ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಆಗ್ತಾ ಇದೆ. ಇದನ್ನು ನಾನಂತೂ ನೋಡಿ ಅವಾಗಲೇ ಪ್ಲೇಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಅಲ್ಲ, ಅದು ಚಕ್ಕುಲಿ ಮಾಡುವಾಗ ಹಾಗೇನೆ ಆಕ್ಚುಲಿ ಆಚೆ ಈಚೆ ಮನೆಯವರಿಗೆಲ್ಲರಿಗೆ ಪರಿಮಳ ಬರ್ತದೆ, ಕಾಯ್ತಾ ಇರ್ತಾರೆ, ನಮ್ಮಲ್ಲಿ ಚಕ್ಕುಲಿ ಮಾಡಿದೀರಾ ಅಂತ. ಮತ್ತೆ ನಿಮ್ಮ ಮನೆಯಲ್ಲೆಲ್ಲ ಈಗ ಚಕ್ಕುಲಿ ಈ ತರ ಎಲ್ಲ ಮಾಡುವಾಗ ಉಂಟು ನೋಡಿ, ಮಕ್ಕಳೆಲ್ಲ ಬೇಗ ಒಂದು ಒಟ್ಟಿಗೆ ಖಾಲಿ ಮಾಡೋದು ಮಾತ್ರ ಲೆಕ್ಕ, ಡಬ್ಬದಲ್ಲಿ ಇಟ್ರೆ ಮತ್ತೆ ಖಾಲಿ ಹೇಗಾಗ್ತದೆ ಗೊತ್ತಾಗೋದಿಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಕಾಣ್ತಾ ಉಂಟು. ಬಿಸಿಯಾದ ಚಕ್ಕುಲಿ ಆಫ್ ಮಾಡೋದಾ? ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಓಕೆ, ಬಿಸಿಯಾದ ಚಕ್ಕುಲಿ ರೆಡಿ ಅಲ್ಲ. ಇದು ಪಕ್ಕ ನಾವು ನಾರ್ಮಲ್ ಆಗಿ ತುಂಬ ಜನ ಚಕ್ಕುಲಿ ಎಲ್ಲ ಮಾಡಿದರು, ಬಟ್ ಅವರು ಡೈರೆಕ್ಟ್ ಆಯಿಲಿಗೆ ಬಿಡ್ತಾಯಿದ್ರು, ಅಂದರೆ ನಮ್ಮ ಸುರುಚಿಯಲ್ಲಿ. ಬಟ್ ನೀವಿದು ಏನು ಅಂಗಡಿಯಲ್ಲೆಲ್ಲ ಹೇಗೆ ಕರೆಕ್ಟ್ 3 ಲೇಯರ್ ಥರ ನೋಡಿ ಸಿಕ್ಕಿದೆ, ಆ ಥರ ರೆಡಿ ಮಾಡಿದ್ರಲ್ಲ. ಇದನ್ನು ಪ್ಯಾಕ್ ಮಾಡಿದರೆ ಸೇಮ್ ನಾವು ಕೂಡ ಅಂಗಡಿಗೆ ಮಾರ್ಬೋದಲ್ಲ. ಓಕೆ, ಚೆನ್ನಾಗಿ ಬಂದಿದೆ, ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು. ಟೇಸ್ಟ್ ನೋಡೋಲಾಗಿದೆ. ಓಕೆ, ರೂಪಾ ಮ್ಯಾಮ್ ಸಾಕಾಗಿರುವಂತಹ ಚಕ್ಕುಲಿ ಅಂತೂ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಂದು. ಚಕ್ಕುಲಿ ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆಸಿಟ್ಟು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಮುಷ್ಟಿ ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ 1 ಕಪ್ ಹುರಿದು ಪುಡಿ ಮಾಡಿದ ಉದ್ದಿನ ಹಿಟ್ಟು, ಎಳ್ಳು 1 ಚಮಚದಷ್ಟು, ಬೆಣ್ಣೆ ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಳ್ಳಿ. ಆನಂತರ ಚಕ್ಲಿ ಒತ್ತಿನಲ್ಲಿ ಹಾಕಿ ಒತ್ತಿಕೊಳ್ಳಿ. ಕಂದು ಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಚಕ್ಕುಲಿ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. 2 ಡಿಶ್ ಅಂತೂ ರೆಡಿ ಆಗಿದೆ. ಒಂದು ಚಕ್ಕುಲಿ ಮತ್ತು ಇನ್ನೊಂದು ಪತ್ತ ಕಾಯಿಸುವುದು. ಇದೊಂಚೂರು ಉದ್ದದ ಲೈನ್, ಅಂದರೆ ಪತ್ತ ಅಂತ ಹೇಳಿ ಕೂಡ ಹೇಳ್ಬೋದಲ್ಲ. ಚೆನ್ನಾಗಿ ಬಂದಿದೆ 2 ಕೂಡ. ಟೇಸ್ಟ್ ನೋಡೋಲಾಗಿದೆ ಈಗ. ಯಾವ್ದು ನೋಡೋ ಫಸ್ಟಿಗೆ? ಓಕೆ, ತಗೊಳ್ಳಿ ನೀವು ಕೂಡ. ಇಲ್ಲ, ನೀವು ತಗೊಳ್ಳಿ. ಓಕೆ, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದಕ್ಕೆ
ಬೇಕಿದ್ರೆ ಚಟ್ನಿ ಆತ ಕೂಡ ತಗೊಳ್ಬೋದು ಅಂತ ಕಾಣುತ್ತೆ ಅಲ್ಲ? ಇಲ್ಲ, ಅದು ನೀವು ಬಿಸಿ ಬಿಸಿ ತಗೊಂಡ್ರೆ ಏನೂ ಬೇಡ ಆಗ್ತದೆ. ಹಾಂ, ಬಿಸಿ ತಗೊಂಡ್ರೆ ಅದೇ ಫ್ಲೇವರ್ ಸಿಗ್ತದೆ, ತೆಂಗಿನಕಾಯಿದೇ ಫ್ಲೇವರ್ ಸಿಗ್ತದೆ. ಇದು ಟೀಗೆಲ್ಲ ಪಕ್ಕ ಹೇಳಿ ಮೆಣಸು ಅಂತ ಕಾಣುತ್ತೆ. ಹೆಲ್ದಿ ಫುಡ್ ಆಲ್ಸೋ. ಹೌದು, ಏನು ಎಣ್ಣೆ ಕೂಡ ಬಳಸಲಿಲ್ಲ. ಬಟ್ ಅದು ನಾವೇನು ಮಣ್ಣಿನ ಕಾವಲಿಂದ ಮಾಡಿದ್ದು ಅದರ ಟೇಸ್ಟ್ ಹಾಗೆ ಸಿಗ್ತದೆ. ಒಂದಂತೂ ಚೆನ್ನಾಗಿದೆ, ಇನ್ನೊಂದು ಚಕ್ಕುಲಿ ಅಕ್ಕಿ ತಗೊಳ್ಳಿ ಕೂಡ. ಓಕೆ, ತಿನ್ನುವಾಗಲೇ ನೋಡಿ ನಿಮ್ಗೆ ಸೌಂಡ್ ಎಲ್ಲ ಬಂದಲ್ಲ. ಓಕೆ, ಚೆನ್ನಾಗಿದೆ. ಆಕ್ಚುಲಿ ಇದಕ್ಕೆ ನೀವು ಸ್ವಲ್ಪ ಎಳ್ಳು ಹಾಕಿದ್ರಲ್ಲ? ಹೌದು, ಎಳ್ಳು ಹಾಕಿದಾಗ ಜೀರಿಗೆ ಕೂಡ ಬಳಸ್ಬೋದು, ಜೀರಿಗೆ ಕೂಡ ಬಿಳಿ ಎಳ್ಳು ಕೂಡ ಹಾಕ್ಬೋದು. ಇದೆಲ್ಲ ನಿಮ್ಮ ಚಾಯ್ಸ್. ಸೇಮ್ ನಾವು ಯಾವ ರೀತಿ ಏನು ಶಾಪಿಂದೆಲ್ಲ ತಗೊಳ್ತೇವೆ ಅದೇ ಟೇಸ್ಟ್ ಬಂದಿದೆ ಮ್ಯಾಮ್. ಅದರ ಸೈಜ್ ಕೂಡ ನೋಡಿ ಅಷ್ಟು ದೊಡ್ಡದು ಚೆನ್ನಾಗಿ ಮಾಡಿದ್ರ. ಇದಂತೂ ಫುಲ್ ಮತ್ತೆ ಖಾಲಿ ಮಾಡುವಲ್ಲ. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿ ಬಂದಿದೆ. ಅದೇ ಟೊಳ್ಳಾಗಿದ್ದು ಕೂಡ ಬಂದಿದೆ ನೋಡಿ ಇಲ್ಲಿ ಚಕ್ಕುಲಿಯಲ್ಲಿ. ಹೌದು, ನೋಡುವಲ್ಲಿ ಅಲ್ಲ. ಓಕೆ, ಆ ಥರ ಬಂದ್ರೆ ಅದು ನೀವು ಮಾಡಿದ ಕರೆಕ್ಟ್ ಆಗಿದೆ ಅಂತ ಹೇಳ್ಕೊಂಡಂತ. ಯಾರೇ ಬಿಗಿನರ್ಸ್ ಕೂಡ ಆದ್ರೂ ಅಷ್ಟೇನೆ, ನಿಮ್ಗೆ ಸಪೋಸ್ ಚಕ್ಕುಲಿ ಈ ತರ ಸುತ್ತಲಿಕ್ಕೆ ಬರಲಿಲ್ಲದಿದ್ರು ಕೂಡ ಡೈರೆಕ್ಟ್ ಮಾಡಿದ್ರು ನಿಮಗೆ ಟೇಸ್ಟ್ ಅಂತೂ ವ್ಯತ್ಯಾಸ ಬರುವುದಿಲ್ಲ. ಓಕೆ, ಚೆನ್ನಾಗಿ ಬಂದಿದೆ 2 ಡಿಶ್ ಕೂಡ. ನಿಮ್ಮ ಕೈ ರುಚಿ ಕೂಡ ಚೆನ್ನಾಗಿದೆ. ಹೇಗೆ ಅನ್ನಿಸ್ತು? ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ರುಚಿ ಅಡುಗೆ ಮನೆ, ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತು, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ಬಟ್ 2 ಐಟಮ್ ನಿಮ್ಗೆ ಇಷ್ಟ ಆಯ್ತಲ್ಲ, ಅದೇ ನನಗೆ ಖುಷಿ. ಮತ್ತೇನೇನಿದೆ, ನೀವು ಈ ಥರ ಡಿಶ್ ಚೆನ್ನಾಗಿ ಮಾಡಿಕೊಟ್ರೆ ನಮಗೆ ಇನ್ನೂ ಖುಷಿ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಹೇಳಿದ್ರೆ. ಈ ಒಂದು ಕಾರ್ಯಕ್ರಮದಲ್ಲಿ 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಶ್ರ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಗಿಫ್ಟ್. ಹೇಗೂ ಏನು ಪರ್ತಕ್ಕೆಲ್ಲ ರೈಸ್ ಇದೆ ಯೂಸ್ ಮಾಡಿದ್ರಲ್ಲ, ಹಾಗಾಗಿ ಕುಶಲಕ್ಕಿ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ಶಶಿ ಇದ್ದಲ್ಲಿ ಕೊಳೆಯ ಮಾತಿಲ್ಲಿ ಅಂತ. ಓಕೆ, ಅವರ ಕಡೆಯಿಂದ ಕೂಡ ಶಶಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ರೂಪಾ ವಸುಂಧರಾ ಮ್ಯಾಮ್ ಸಾಕಾಗುವಂತಹ ಪತ್ತ ಕಾಯಿಸೋದು ಟ್ರೆಡಿಷನಲ್ ಫುಡ್ ಅಂತ ಹೇಳಿದ್ರು. ಪತ್ತ ಕಾಯಿಸೋದು ಮತ್ತು ಸ್ಪೆಷಲಾಗಿ ಚಕ್ಕುಲಿ 2 ಕೂಡ ಚೆನ್ನಾಗಿ ಮಾಡಿದ್ರು, ಟೇಸ್ಟಿಯಾಗಿ ಮಾಡಿದ್ರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.